ವಿಟ್ಲದ ಅಳಿಕೆ ಗ್ರಾಮದ ಮಡಿಯಾಲ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನದಲ್ಲಿ ಅಳಿಕೆ ಚಂಡುಕಳ ನವಚೇತನ ಯುವತಿ ಮಂಡಲದ ಆತಿಥ್ಯದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯಿತಿ, ಬಂಟ್ವಾಳ ತಾಲೂಕು ಪಂಚಾಯಿತಿ, ಅಳಿಕೆ ಗ್ರಾಮ ಪಂಚಾಯಿತಿ ಅಳಿಕೆ ಆಶ್ರಯದಲ್ಲಿ ವಿಟ್ಲ ಹೋಬಳಿ ಮಟ್ಟದ ಗ್ರಾಮೀಣ ಕ್ರೀಡೋತ್ಸವ ನಡೆಯಿತು. ಜಿಲ್ಲಾ ಪಂಚಾಯತ್ ಸದಸ್ಯ ಎಂಎಸ್ ಮೊಹಮ್ಮದ್ ಅವರು ಮಾತನಾಡಿ, ಮಾನಸಿಕ ಹಾಗೂ ದೈಹಿಕ ಆರೋಗ್ಯಕ್ಕೆ ಕ್ರೀಡೆ ಸಹಕಾರಿಯಾಗಿದೆ. ಸಾಮಾಜಿಕ ಸ್ವಾಸ್ಥ್ಯ ಕಾಪಾಡಲು ಕ್ರೀಡಾಕೂಟಗಳು ಬಹಳಷ್ಟು ಸಹಾಯ ಮಾಡುತ್ತದೆ. ಗ್ರಾಮೀಣ ಭಾಗದಲ್ಲಿ ಯುವಕ ಯುವತಿ ಮಂಡಲಗಳು ಸ್ಥಾಪನೆಯಾದಾಗ ಸೌಹಾರ್ದತೆ ಸ್ಥಾಪಿಸಬಹುದು. ಅಧಿಕಾರಿಗಳು ಈ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಬೇಕು ಎಂದು ತಿಳಿಸಿದರು. ಇವತ್ತಿನ ಸಾಮಾಜಿಕ ವ್ಯವಸ್ಥೆ ಬಗ್ಗೆ ನಾವು ಅವಲೋಕನ ಮಾಡಿದಾಗ ಜಾತಿಯ ಧರ್ಮದ ಆಧಾರದಲ್ಲಿ ಸಮಾಜವನ್ನು ವ್ಯವಸ್ಥಿತವಾಗಿ ಹೊಡೆಯುವಂತಹ ಒಂದು ಪಿತೂರಿ ನಡೆಯುವಂತಹ ಸಂದರ್ಭದಲ್ಲಿ ಇಂತಹ ಕ್ರೀಡಾಕೂಟಗಳಿಂದ ಈ ಸಮಾಜದ ಎಲ್ಲರನ್ನು ಕೂಡ ಒಗ್ಗಟ್ಟಾಗಿ ಮಾಡುವಂತ ಒಂದುಗೂಡಿಸುವಂತ ಅವಕಾಶ ಏನಾದರೂ ಆಗ್ತಾ ಇದ್ರೆ ಅದು ಕ್ರೀಡಾಕೂಟಗಳ ಮಾತ್ರ ಸಾಧ್ಯ ಅಂತ ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಬೇಕಾಗಿದ್ದ ಮಾತ್ರ ಈ ಸಂದರ್ಭದಲ್ಲಿ ಖಚಿತಪಡ್ತಾ ಇದೆ. ಆದ್ದರಿಂದ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ನಾನು ನಮ್ಮ ಜಿಲ್ಲಾ ಯುವ ಸಬಲೀಕರಣ ಅಧಿಕಾರಿಗಳಿಗೆ ಮಾತನಾಡ್ತಾ ಇದ್ದೇನೆ ಅಂತಂದ್ರೆ, ಪ್ರತಿಯೊಂದು ಗ್ರಾಮದಲ್ಲಿ ಕೂಡ ನಾವು ಬಹಳಷ್ಟು ಇವತ್ತು ಉತ್ಸಾಹದಿಂದ ಯುವಕ ಮಂಡಲ ಮತ್ತು ಯುವತಿ ಮಂಡಲಗಳನ್ನು ಸ್ಥಾಪನೆ ಮಾಡಬೇಕಾದಂತ ಅಗತ್ಯ ಇದೆ. ಜಿಲ್ಲಾ ಪಂಚಾಯತ್ ಸದಸ್ಯೆ ಮಂಜುಳಾ ಮಾಧವಮಾವೆ ಮಾತನಾಡಿ, ಗ್ರಾಮೀಣ ಭಾಗದಲ್ಲಿ ಹಲವು ಪ್ರತಿಭೆಗಳಿದ್ದು ಅವರನ್ನ ಪ್ರೋತ್ಸಾಹಿಸುವ ಕಾರ್ಯ ನಡೆಯಬೇಕು ಎಂದು ಹೇಳಿದ್ರು. ಒಂದು ಸ್ಪರ್ಧಿಗಳು, ಆ ಒಂದು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಅಥವಾ ಯಾರು ಪ್ರಜೆಗಳಿದ್ದಾರೆ ಭಾಗವಹಿಸಿದಾಗ, ಉದಾಹರಣೆಗೆ ನಾನು ಕೊಡುವಂಥದ್ದು ನಿತಿನ್ ಪೂಜಾರಿ ಕಡಬು. ನಿಮಗೆಲ್ಲ ತಿಳಿದಾಗೆ ಕಳೆದ ವಾರ ನಾವು ಅದ್ದೂರಿಯ ಸ್ವಾಗತವನ್ನು ಮಾಡಿದ್ವಿ ಅವರಿಗೆ. ಒಬ್ಬ ಬಡ ರಿಕ್ಷಾ ಚಾಲಕನ ಮಗ, ಅವನು ಬೆಳೆದು ಬಂದಂತಹ ರೀತಿ, ಅವನು ಯಾವ ರೀತಿ ಕಷ್ಟಪಟ್ಟು ಬಂದಿದ್ದಾನೆ, ಮುಂದೆ ಬಂದಿದ್ದಾನೆ, ಅವನು ಮಾತಾಡುವಾಗ ನಮಗೆ ಕಣ್ಣಲ್ಲಿರುವಂಥ, ನಾವಿದ್ವಿ, ಎಂಎಸ್ ಮೊಹಮ್ಮದ್ ಬಿದ್ದು ಮಾಧವ ಮಾಮ ಕೂಡ ಇದ್ರು ಆ ಒಂದು ಸಂದರ್ಭದಲ್ಲಿ. ಅವನು ಹೇಳಿದಂತಹ ಒಂದು ವಿಷಯ ಅಥವಾ ಅವನು ಬಂದಂತಹ ಕಷ್ಟ ನಾವು ಅನಿಸಿಕೊಂಡಾಗ ಖಂಡಿತ ನಾವು ಗ್ರಾಮೀಣ ಪ್ರತಿಭೆಗಳಿಗೆ ನಾವು ನಿಜವಾಗ್ಲೂ ಸಹಾಯ ಮಾಡಬೇಕಾಗ್ತದೆ. ಯಾವುದೇ ರೀತಿ ಸಹಕಾರ ಆಗ್ಬೋದು ನಾವು ಮಾಡಲೇಬೇಕಾಗ್ತದೆ. ಅದು ಆರ್ಥಿಕವಾಗಿರ್ಬೋದು, ಸಾಮಾಜಿಕವಾಗಿರ್ಬೋದು, ಶೈಕ್ಷಣಿಕವಾಗಿರ್ಬೋದು. ಜಿಲ್ಲಾ ಪಂಚಾಯತ್ ಸದಸ್ಯೆ ಜಯಶ್ರೀ ಕೊಡಂದೂರು, ತಾಲೂಕು ಪಂಚಾಯತ್ ಅಧ್ಯಕ್ಷ ಚಂದ್ರರಾಜ್ ಕರ್ಕೇರ, ಅಳಿಕೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಪದ್ಮನಾಭ ಪೂಜಾರಿ ಸಣ್ಣಘಟ್ಟು, ಅಳಿಕೆ ಶ್ರೀ ಸತ್ಯಸಾಯಿ ಲೋಕಸೇವಾ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕ ಅಶೋಕ್ ಭಟ್ ಮತ್ತಿತರರು ಈ ಸಂದರ್ಭ ಉಪಸ್ಥಿತರಿದ್ದರು. ಮೊಹಮ್ಮದ್ ಅಲಿ, ವಿ4 ನ್ಯೂಸ್ 24/7 ವಿಟ್ಲ.